ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಕಳಂಕ ತರುವ ರೀತಿಯಲ್ಲಿ ಅವರು ವರ್ತಿಸಿದ್ದಾರೆ. ಖಂಡಿತವಾಗಿಯೂ ಮತ್ತೊಮ್ಮೆ ಅವರು ಸಾಬೀತುಪಡಿಸಿದ್ದಾರೆ. ಈಗಾಗಲೇ ಹಿಂದೆ ಹೇಳಿದ ಹಾಗೆ 6 ಜನ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿಗಳಲ್ಲ, ಒಂದು ಟೆರರಿಸ್ಟ್ ಸಂಘಟನೆಯ ಸದಸ್ಯರಂತೆ. ಬಹುಶಃ ಈ ಒಂದು ಹೈಕೋರ್ಟಿನ ಆದೇಶವನ್ನು ಹೈಕೋರ್ಟಿನ ಮುಖ್ಯ ತ್ರಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ವಿರುದ್ಧ ಅವರಿಗೆ ಒಂದು ಅವಮಾನ ಮಾಡುವ ರೀತಿಯಲ್ಲಿ, ಅವರನ್ನು ಕೀಳು ರೀತಿಯಲ್ಲಿ ಅವರನ್ನು ದೂಷಿಸುವ ಮೂಲಕ ಮತ್ತೊಮ್ಮೆ ಅವರು ಟೆರರಿಸ್ಟ್ ಸಂಘಟನೆಯ ಸದಸ್ಯರೆಂಬುದನ್ನು ಇವತ್ತು ಅವರು ಸಾಬೀತುಪಡಿಸಿದ್ದಾರೆ. ಖಂಡಿತವಾಗಿ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಇರಬಹುದು, ನಾವೆಲ್ಲರೂ ಸೇರಿ ಆ ಬಗ್ಗೆ ಕಾನೂನು ರೀತಿಯ ಕ್ರಮಗಳು ನಾವು ಈಗಾಗಲೇ ಆಗ್ರಹವನ್ನು ಪಟ್ಟಿದ್ದೇವೆ. ಇವರಂತವರು ಖಂಡಿತವಾಗಿ ಕಾನೂನನ್ನು ಯಾರು ಗೌರವಿಸುತ್ತಿಲ್ಲ, ಇವರು ನಮ್ಮ ದೇಶದಲ್ಲಿ ಉಳಿಲಿಕ್ಕೆ ಬದುಕಲಿಕ್ಕೆ ಇವರು ಅರ್ಹರಲ್ಲ. ಖಂಡಿತವಾಗಿ ಅವರಿಗೆ ಅವರ ಧರ್ಮ ಪಾಲನೆಗೆ ಯಾವ ದೇಶದಲ್ಲಿ ಅವಕಾಶಗಳು ಸಿಗಬಹುದು ಅಂತ ಅವರ ಮನಸ್ಸಲ್ಲಿದೆ. ಖಂಡಿತವಾಗಿ ಆ ದೇಶದಲ್ಲಿ ಅವರ ವಿದ್ಯಾಭ್ಯಾಸವನ್ನು ಮುಂದುವರಲಿ. ಈ ನಮ್ಮ ಭಾಗದಲ್ಲಿ ಒಂದು ಇತರ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯಕ್ಕೆ ಕೊಲ್ಲಿಡುವಂತ ಕೆಲಸವನ್ನು ಮಾಡಬಾರ್ದು ಅಂತ ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ.